ಕಣಿ ಎಲ್ಲ ತಿಂಡಿ ಆಯಿತಾ? ನಮ್ಮ ತಿಂಡಿ ಆಯಿತು. ಎಂಥ ತಿಂಡಿ ಅಂದರೆ ಇವತ್ತು ಚಿತ್ರಾನ್ನ ರಾತ್ರಿ ಒಂಚೂರು ಬೆಣ್ತಕ್ಕಿ ಮಾಡೋದು ಉಳ್ಕೊಂಡಿತ್ತು ಅನ್ನ, ಅದಕ್ಕೆ ಒಂದು ಒಗ್ಗರಣೆ ಹಾಕಿ ಚಿತ್ರಾನ್ನ ಮಾಡಿ ಬಿಟ್ಟಿದೆ ಕಣಿ. ಹೌದಾ, ಅಡುಗೆ ಮನೆ ನಮ್ಮದೇ ಆಯಿತು. ಒಂದೆರಡು ದಿನ ಅಡುಗೆ ಮನೆ ಬದಿ ಬರಲ್ಲ. ಇವತ್ತು ಎಲ್ಲಿ ಸಸಿ ಎಲ್ಲಿ ಎದ್ದಿದ್ದಾಳು? ಸಸಿಯು ಎಲ್ಲ ಅಡುಗೆ ಮನೆ ಬದಿ ಬಂದರೆ ಯಾರೂ ಇಲ್ಲ. ನಾನೇ ಎತ್ಕೊಂಡು ಅಡುಗೆ ಮಾಡೋ ಕೂತ್ಕೊಂಡಿದ್ದೆ ಕಣಿ. ಈಗ ಶ್ಯಾಮಲಿ ಹೇಳಲಿಲ್ಲ, ರಾತ್ರಿ ಮಲ್ಕೊಂಡಲ್ಲಿ ಇಷ್ಟೊತ್ತಾರು ಹೇಳಲಿಲ್ಲ. ಶ್ಯಾಮಲನ ಸುದ್ದಿ ಇಲ್ಲ. ಗಂಟೆ 9 ನಾನೇ ಚಾ ತಗೊಂಡು ಹೋಗಿ ಕೊಡ್ಕಷ್ಟೇ. ಅಲ್ಲಿ ಎದ್ದಾಳು ಅಷ್ಟೊತ್ತಿಗೆ. ಶಾಲೆ ಬದಿಗೆ ಏನು ಹೋತಿಲ್ಲ ಏನೋ. ಇವತ್ತು ಸಂಕ್ರಾಂತಿ, 5 ಮನೆಗೆ ಬೇರೆ ಒಂಚೂರು ಹೋಗಿ ಬರ್ಕ ಬೇಬೆ ಮಿಂತ್ಕೊಂಡು. ಎಂತೆಲ್ಲ ಮಾಡೋದು ಎಂತೆಲ್ಲ ಬಿಡೋದು ಗೊತ್ತಿಲ್ಲ. ಮಾತ್ರ ಒಂದು ರಾಶಿ ಬಟ್ಟೆ ಹೋಗೋಕ್ಕಿತ್ತೆ, ಸ್ವಲ್ಪ ಏನು ಬಟ್ಟೆ ಇಲ್ಲ ಹೋಗೋಕೆ. ಮಾತ್ರ ಮುಗುದೇ ಅಲ್ಲ, ಮಧ್ಯಾಹ್ನ ಕೂತ್ಕೊಂಡ್ರೆ ಸಾಯಂಕಾಲದವ್ರಿಗೆ ಆತು ಬಟ್ಟೆ. ಪದ್ದಕ್ಕ ಹಾಂ ಸರೋಜ ಬಾರ. ಏನು ಬೆಳಗ್ಗೆ ಅಲ್ಲ ಸಂಕ್ರಾಂತಿ ಅಲ್ಲೇನ್ರಿ 5 ಮನೆಗೆ ಹೋಗಿ ಬರೋದಾ ಹಾಗೆ ಅಂತ? ಹಾಪ ಇವತ್ತು 5 ಮನೆಗೆ ಒಂದು 12 ಗಂಟೆ ಸುಡಿಗೆ ಹೋದರೆ ಊಟ ಇರುತ್ತೆ ರೀ. ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಬಂದ್ರೆ ಹೆಂಗೆ? ಬೇಕಾದ್ರೆ ನಿಮ್ಮ ಮನೆ ಗಂಡಿನ ಕರ್ಕೊಳ್ಳಿ, ಎಲ್ಲ ಒಟ್ಟಿಗೆ ಹೋಯ್ಬಪ್ಪ. ಹಾಂ ಮರೈತಿ, ನಂಗೂ ಹೋಯ್ಕೊಂಬಂಗಿದ್ದಿತ್ತ. ನೀ ಬಂದದ್ದು ಒಳ್ಳೇದಾಯ್ತು. ಕೂತ್ಕೋ ಬಾ ಸರೋಜ, ಕೂತ್ಕೋ ಬಾ. ಒಂಚೂರು ಚಾ ಕಾಯಿಸ್ತೆ. ಅಯ್ಯೋ ಚಾ ಬೇಡ ಪದ್ದಕ್ಕ, ಈಗಷ್ಟೇ ಚಾ ಕುಡ್ಕೊ ಬಂದಿದ್ದೆ. ಚಾ ಕುಟ್ಕೊಂಡಿದ್ದೆ, ಪುಂಡಿ ಮಾಡಿದೆ, ಪುಂಡಿ ಕೋಳಿಗಸಿ. ಅಲ್ಲ ಸರೋಜ ಕಲರೆಲ್ಲ ಹೇಳ್ತಾಳೆ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಮೀನು ಕೋಳಿ ತಿನ್ಕಾಗ ಅನ್ಕೊಂಡೆ. ನೀವೆಂತ ಆಚರಣೆ ಮಾಡ್ತೀರಿ ಏನೇ ಅದನ್ನು ಹೇಳ್ತಾರಪ್ಪ. ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಮೊಡಿಯಾಗ ಹೊಯ್ಕ ಮಿಂತ್ಕೊಂಡು ಹಂಗಿಂದೆಲ್ಲ ತಿನ್ಕಾಗ ಅಂತ ಹೇಳ್ತಾರಲ್ಲ. ನಾವು ಮಾಡ್ಕೊ ಬರಲ್ಲ, ಸುಬ್ರಹ್ಮಣ್ಯಕ್ಕೊಂದು ಮಾತ್ರ ಹಂಗಿಂದೆಲ್ಲ ಮಾಡೋದಿಲ್ಲ ಕಣ. ನಾಗದೇವ್ರದ್ದು ಭಾಳ ಜೋಪಾನ ಇರ್ಕಲ್ಲ, ಓದ್ ಬಿಟ್ಟರೆ ಬೇರೆ ಎಲ್ಲ ಹಂಗಿಂದೆಲ್ಲ ಎಂತ ಮಾಡ್ಕೊ ಬರಲ್ಲ ಮರೀತಿ. ಈಗೀಗ ಒಂದು ಜನ ಎಲ್ಲ ಹೇಳಿದ್ಕೊಂಡು ಮಾಡ್ಕೊಂಬಂಗೆ ಒಂಥರ ಯೋಚನೆ ಹಬ್ಬದ ಕಣ. ನಮ್ಮ ಮನೇಲಿ ಹಂಗಿಂದೆಲ್ಲ ಇಲ್ಲ ಪದ್ದಕ್ಕ. ದಿನ ಮಾಡೋದು ದಿನ ತಿಂದೆ. ನಾವೆಲ್ಲ ತಿನ್ಕೊ ದೇವಸ್ಥಾನಕ್ಕೆ ಹೊತ್ತು ಒಂದು ಮಿಂತ್ಕೊ ಹೋಗೋದಷ್ಟೇ. ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಅಲ್ಲಿ ಈಗ ಒಂದಿನ ತಿಂದಿದ್ರು ಕೂಡಲೇ ಹೊಟ್ಟೆಲಿದ್ದದ್ದು ಎಲ್ಲಿಗೆ ಹೊಟ್ಟೆ ಒಳಗೆ ಅಂತೂ ಇರುತ್ತಲ್ದ ತಿಂದದ್ದು. ಸುಮ್ಮನೆ ಆಯ್ಕಣಿ ನೀವು. ಅದೆಲ್ಲ ಮಾಡೋದೆಲ್ಲ ನಂಬದೆಲ್ಲ ಆಪ್ದಲ್ಲ, ಅದು ನಂಬದಿಗೆ ಎಲ್ಲ. ನಂಬದೇ ನಾವು ದಿನ ಮೀನು ಕೋಳಿ ತಿಂಬರ ಮರ್ರೆ ಅದೆಲ್ಲ ತಿಂದೆ ಇಪ್ಪಕ್ಕಾಗ ಮತ್ತು ಹಾಗೆಲ್ಲ ದೇವ್ರ ಹತ್ರ ಹೋಗ್ಕಾಗ ಅಂದ್ರೆ ಆತ. ಹಂಗೆ ಮಾಡ್ರೆ ನಾವು ದೇವ್ರ ಪೂಜೆ ಮಾಡೋಕತ್ತಿಲ್ಲ ಅಷ್ಟೇ. ಹೌದು ಮರೀತಿ, ನಾವು ಶನಿವಾರ ಒಂದಿನ ತಿಂಬಕ್ಕಾಗ ಅಂತ ಮಾಡ್ಕೊಂಡೆ ಗಂಡಸರು ಒದ್ದೊಡ್ಕೊಂಡ್ರೆ ಸಾಕು ಮನೇಲಿ. ತಿಂದಿರಾತೆ ಇಲ್ಲ ಕಣ, ಹೇಳೋದು ಮತ್ತು ಊರಿಗೆ ಅಂತಲ್ಲ. ನಾನು ಒಂಚೂರು ಶನಿವಾರ ದಿನ ಬೇಡ ಅಂದರು ಅಳಗಿಲ್ಲಿದ್ದದ್ದು ಮತ್ತು ಬಿಸಾಡೋದೆ ಅಂತ ಅನ್ಕೊ ತಿಂದೆ. ಹೌದೇ ಪದ್ದಕ್ಕ, ಮಾಡ್ದೆ ಆತಿಲ್ಲ ಮರ್ರೆ. ಇಲ್ದಿರೋ ಬೆಕ್ಕಿದ್ದು ನಾಯಿದ್ದು ಅವಕಾರು ಮಾಡಿ ಹಾಕಿ ಅಲ್ಲ. ನಾವೇನೋ ದೇವ್ರ ದಿಂಡ್ರನ್ಕ ಒಂದಿನ ಬಿಡ್ಲಕ್ಕೆ ಅವಕ್ಕೆ ಹಾಕ್ತೇಪ್ಕತ್ತ. ನಮ್ಮನೆ ನಾಯಿ ಅಂತೂ ಕಣಿ ತರಕಾರಿ ಮಾಡೋದು ದಿನ ಉಂಟೇ ಇಲ್ಲ ಕಣಿ ಒಂಚೂರು. ಅದಕ್ಕೆ ಮನೆಯೊಳಗೆ ವಾಸನೆಯಲ್ಲೇ ಗೊತ್ತಾಗ್ತ. ಆ ದಿವಸ ಮನೆ ಬದಿಗೆ ಬರ್ತಿಲ್ಲ ಅದು. ಮನೆಯಲ್ಲೇ ನಮ್ಮನೆ ನಾಯಿ ಒಂದೇ, ಈ ಗಂಡಸರು ಒಂದೇ. ಅದೇ ಪದ್ದಕ್ಕ, ನಾಯಿಗೂ ಗಂಡಸರಿಗೂ ಹೋಲಿಸ್ತೀರಲ್ಲ ನೀವು. ಎಲ್ಲಕ್ಕೆ ಏನರ ಎಂತ ಮತ್ತು ಸುಬ್ಬಣ್ಣ ಇದ್ರೆ ಮನೆಯಲ್ಲೇ ಅಂದರೆ ನಾಯಿ ಹಾಗೆ ಮೀನು ಇಲ್ದಿರು ಉಂಟಿಲ್ಲ, ಗಂಡಸರು ಉಂಟಿಲ್ಲ ಅನ್ಕೊಂಡೆ. ನೀ ಅಂತ ತಪ್ಪು ತಿಳ್ಕೊಂಡ್ಬೇಡ. ಹಂಗೆ ಹೇಳ್ರಿ ನೀವು. ಅದೇನೋ ಹೌದು ಮರ್ರೆ, ಅದು ಮಾತ್ರ 100% ಹೌದು. ಅದಿರಲಿ ಪದಕ್ಕ, ಕೂದಲು ಒಂದೊಂದು ಬೆಳ್ಳಗೈತೆ, ಎಂತ ಮಾಡೋದು ಅದಕ್ಕೆ? ಕೂದಲು ಬೆಳಗಪ್ಪಗೆ ಬಂತ ನಿಂಗೆ? 35 ದಾಟ್ತ ಸರೋಜ? 35 ದಾಟ್ದಂಗೆ ಇಲ್ಲಪ್ಪ. ನಾಯ್ಕಣಿ ಪದಕ್ಕ 38 ಹಬ್ಬಕ್ಕೆ ಬಂತ. ಬಿಳಿ ಕೂದಲ ಇದೆ, ಎಲ್ಲ ಒಂದೊಂದು ಕೂದಲು ಐತೆ ಕಣಿ. ಎಂತ ಮಾಡೋದು ಈಗ? ಡೊಯ್ಯೆಲ್ಲ ಸಿಕ್ಕದು ಹಚ್ಕೊ ಅಂತೀರಿ ಇವ್ರೆ. ಎಂತ ಈಗಲೇ ಎಂತ ಮರ ಇಷ್ಟು ಬೇಗ ಹಚ್ಕೊಂಬಂಕ ಕಾಣ್ತಿದ್ದೆ. ಹೌದಾ? ಅದು ಹಚ್ಕೊಂಡ್ರೆ ಇನ್ನೇನು ಇದಂತಿಲ್ಲ. ಈಗ ಈ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕೂದಲು ನೆರುವುದೇ. ಈಗ ಈ ಎಣ್ಣೆ ಎಲ್ಲ ಹೈಕಂತಿಲ್ಲ, ಎಲ್ಲ ಕೆಮಿಕಲ್ ಅಲ್ಲದೆ. ನಮ್ಮ ಕಣಗೆ ಪುಷ್ಟೊತ್ತಿಗೆ ನಾವು ಲಾಯ್ಕ್ ಮಾಡಿ ತೆಂಗಿನ ಎಣ್ಣೆ ಎಲ್ಲ ಸಮ ಹಚ್ಕೊಂತಿದ್ದಿತ್ತು, ಕೂದಲೆಲ್ಲ ಲಾಯ್ಕ್ ಇರ್ತಿದ್ದಿತ್ತು. ಈಗ ಎಲ್ಲಿ ನಂದು ಕಾಂಬಿಲ್ಲ ಕೂದಲು, ಒಂದು ನಮೂನಿ ಬಣ್ಣ ಅಂತ ನಂದು. ಪುದ್ದಕ್ಕ ನಿಮ್ದು ಅಟ್ಲ ಕಪ್ಪು ಅಲ್ಲ, ಬೆಳ್ಳಗೂ ಇಲ್ಲ ಮರ. ನಮ್ದಲ್ಲ ಹಂಗಲ್ಲ, ಬೆಳ್ಳಗಾಯ್ತು ಕಣಿ ಒಂದೊಂದು ಕೂದಲು. ನಾ ಮೊದ್ರಂಗಿ ಗಿಡ ಇತ್ತು ಹಿತ್ಲಾಗೆ. ಮೊದ್ರಂಗಿ ಗಿಡದ ಎಲೆ ಎಲ್ಲ ತೆಗೆದು ಒಂದೊಂದು ವಾರಕ್ಕೆ ಒಂದೊಂದ್ಸಲ ಹಚ್ಕೊಂತೆ. ಯಾರಿಗೆ ಗೊತ್ತಿಲ್ಲ ಅಷ್ಟೇ. ನನ್ನ ಹತ್ರನೇ ಹೇಳಪ್ಪ ಪುಸ್ತಕ ನೀವು ಇಷ್ಟು ದಿನಾರು. ಹೌದಾ? ನಂಗೆ ಹೇಳೋದು ಎಂತದೆ,
ಅಲ್ಲೇ ಮೀಯಕ್ಕೆ ಒಂದು ಅರ್ಧ ಗಂಟೆ ಇದ್ದಾಗಳ ಪಟ್ಟಕ್ಕೆ ಕಮ್ದಲ್ಲೇ ಕಡುಗೆ ಹಾಕಿ ಒಂಚೂರು ಹಚ್ಕೊಂಡು ಬಿಡೋದು ನಾನು ಅಷ್ಟೇ. ಮತ್ತೆ ಡೈಲಿ ಎಲ್ಲ ಹಾಯ್ಕೊಂತಿಲ್ಲ. ಅದೆಲ್ಲ ಮತ್ತು ಕಣ್ಣಿಗೆಲ್ಲ ಪೆಟ್ಟಂಬ್ರಲ್ಲ ಅದಕ್ಕೆ ಬೇಡ ಅನ್ಕೊಂಡು ಹಂಗಿಂದೆಲ್ಲ ಹಚ್ಕೊಂತಿಲ್ಲ. ಇದೇ ಮಾಡ್ಕೊಂಬ ಅನ್ಕೊಂಡು ಸುಮಾರು ವರ್ಷಾವಧಿ ಆಯ್ತು ನಾ ಮಾಡ್ಕೊಂಬ ಶುರು ಮಾಡಿ. ನೀನೊಂದು ಕೆಲಸ ಮಾಡ, ನಿಂಗೇನು ಜಾಸ್ತಿ ಇಲ್ಲ ಅಲ್ದ ಸರೋಜ? ಇಲ್ಲಿ ಮುಂಬದಿಲ್ ಕಣಿ ಒಂದು 4 ಕೂದಲು ಅಷ್ಟೇ, ಮತ್ತೆ ಹಿಂದೆಲ್ಲ ಇಲ್ಲ. ಇನ್ನು ಅಷ್ಟೆಲ್ಲ ಬರಲಿಲ್ಲ ಇನ್ನು. ಈಗ ಒಂದು 4 ಕೂದಲು ಮುಂದೆ ಮಾತ್ರ ಬೆಳ್ಳ ಇಟ್ಕಣಿ, ಅದು ಮುಖಕ್ಕೆ ತೋರುತ್ತದೆ. ಯಾರು ಕಂಡ್ರು ಕೂಡಲೇ ಕೂದಲು ಬೆಳಗಾಯ್ತು ಅಂತ ಕಣಿ. ಹಂಗೆ ಎಂಥರು ಮಾಡ್ಕೊಂಡು ಅನ್ಕಂಡೆ ನಾನು. ಹಂಗಾರೆ ಒಂದು ಗುತ್ತಿ ತಗೊಂಡೆ ಹೋಗ್ದೆ ಇವತ್ತು ಹೋಗಷ್ಟೊತ್ತಿಗೆ. ನಿಮ್ಮಲ್ಲಿ ಮೊದಲಿಗೆ ಗುತ್ತಿ ಇಲ್ಲ ಇಲ್ಲದೆ ಪದ್ದಕ್ಕ ಅಲ್ಲೇ ಸ್ವಲ್ಪ ಜಾಗ ಅಲ್ಲದೆ ನಮಗೆಲ್ಲ ನಿಮ್ಮನೇಲಷ್ಟು ಜಾಗ ಇಲ್ಲಲ್ಲ. ಅಲ್ಲೇ ಸಣ್ಣ ಕಾಂಪೌಂಡಿನಷ್ಟು ಜಾಗ ಅಷ್ಟೇ. ಅಲ್ಲನ್ನ ತರಕಾರಿ ಗುತ್ತಿ ಹಾಕಿದೆ ಅಷ್ಟೇ ನಾನು. ಮೊದಲಿಗೆ ಗಿಡ ಇಲ್ಲ. ಬೇಕಾದ್ರೆ ತಗೊಂಡು ಹೋಗ, ಅದಕ್ಕೇನಿಲ್ಲ. ಇವತ್ತು ಬೇಡ, ಸಂಕ್ರಾಂತಿ ಅಲ್ದ, ನಾಳೆ ಗುತ್ತಿ ಕೊಡ್ತೆ ನಾನು. ಇಲ್ದಿರ ಆಚೆ ಬದಿ ಬಪ್ಪಷ್ಟೊತ್ತಿಗೆ ಕೊಟ್ಟು ಕಳಿಸ್ತೆ ಯಾರ ಹತ್ರಾರು. ಅರೆ ಒಂದು 4 ಕೂದಲು ಅಂದ್ರೆ ಮಗ ಅದೆಲ್ಲ ಮಾಡೋದು ಬೇಡ. ಈ ಕಾಡಿಗೆ ಇತ್ಕಣ, ಕಾಡಿಗೆ ಒಂಚೂರು ಹಚ್ಕೊಂಡು ಬಿಡಿ ಎಲ್ಗಾರ ಹೋಗೋಷ್ಟೊತ್ತಿಗೆ. ಅಲ್ಲೇ ಬೆರಳಗೆ 2 ಬೆರಳ ಕಾಡಿಗೆ ಎಳ್ಕೊಂಡು ಆ ಕೂದಲು ಉದ್ದ ಹಚ್ಕೋಕೊಂಡು ಸಾಕತ್ತಷ್ಟೇ. ಮತ್ತು ಸುಮ್ಮನೆ ಎಂತಕ್ಕೆ ಈಗಲೇ ಬೇಡ ಅಂದ್ರೆ ಬೇಡ. ಮತ್ತೆ ಇದು ಹಚ್ಕೊಂಡ್ರಿಂದ ಏನು ತೊಂದರೆ ಇಲ್ಲ. ಮುದ್ರೆಗೆ ಹಚ್ಕೊಂಡ್ರೆ ಇನ್ನು ತೆಂಪತ್ತು ದೇಹ ಒಳ್ಳೆ ಹೋಗೂರಾದಂಗೆ ಅತ್ತ ಒಳ್ಳೇದದ ಔಷಧಿ ಅಲ್ದದ. ಇದು ಒಳ್ಳೆ ಐಡಿಯಾ. ಪದ್ದಕ್ಕ ಹಾಗೆ ಮಾಡ್ತೆ ಕಣೆ. ರಗ್ಲಿ ಇರೋದಿಲ್ಲ ಹಚ್ಕೊಂಡು ಮಾಡೋದು ಎಲ್ಲ. ಈಗಳಿಕರ ಒಂದೊಂದ್ಸಲಿ ಮುದ್ರಂಗಿ ಹಚ್ಕೊಂತೆ. ಅಲ್ಲೆಲ್ಲ ಹೋಗಕ್ಕೆಲ್ಲ ಗಡಿ ಬಿಡಿ ಇದ್ದಾಗಳ ಬೇರೆ ಬದಿ ಹೋಗೋಷ್ಟೊತ್ತಿಗೆ ಯಾರು ನಿಂಟ್ರು ಹೋಗೋಷ್ಟೊತ್ತಿಗೆಲ್ಲ ಕಾಡಿಗೆ ಹಚ್ಕೊಂಡ್ರೆ ಸೈ. ಒಳ್ಳೆ ಐಡಿಯಾ ಕೊಟ್ಟರೆ ಕಣಿ ಪದ್ದಕ್ಕ. ಅದಕ್ಕೆ ಹೇಳುದೆ ನಿಮ್ಮ ಹತ್ರ ಎಂಥಾರು ಅನ್ಕೊಂಡು ನಾ ಬೆಳಿಗ್ಗೆ ಬಂದು ಒಳ್ಳೆ ಕೆಲಸ ಮಾಡಿದೆ ಕಣಿ ಇವತ್ತೀಗ 5 ಮನೆಗೆ ಹೋಗೋಷ್ಟೊತ್ತಿಗೆ ಹಾಗೆ ಮಾಡ್ಕೋತೆ ಅದ್ದ. ಇಲ್ಲಪ್ಪ, ನಾನು ಆಗಳಿಗೆಲ್ಲ ವರ್ಷಾವಧಿ ಅದೇ ಮಾಡಿನ. ಕಾಡಿಗೆ ಆಯಿಲ್ಲ, ಎಲ್ಲ ಕೂದಲು ಬೆಳಗ್ಗೆ ಶುರು ಅದು ಕಾಡಿಗೆ ಮುದ್ರಂಗಿ ಶುರು ಮಾಡ್ಕೊಂಡದ್ದು. ಮತ್ತು ನೀ ಹೇಳ್ತೆ ನಮ್ಮ ಸಾಮಾನ್ಯ ಹೆಣ್ಣಿಂದ ಅದಕ್ಕೆ ಎಷ್ಟು ವಯಸ್ಸಾಯ್ತು, ಅದ್ರ ಕೂದಲು ಒಂದೊಂದು ಬೆಳೆದಿತ್ತಂತೆ. ನಿಮ್ದೆಲ್ಲ ಕೂದಲು ಬೆಳಗಾಯ್ತಾ? ಈಗ ಕಾಣಿ ವಯಸ್ಸಾಯ್ತು ಅನ್ಕೊಂಡಿಲ್ಲ ಕೂದಲು ಬೆಳಗಾಯ್ತಾರೆ. ಸಣ್ಣ ಮಕ್ಕಳಿಗೆಲ್ಲ ಕೂದಲು ಬೆಳೆದಾಯ್ತು. ಈ 8ನೇ ಕ್ಲಾಸ್ 9ನೇ ಕ್ಲಾಸ್ ಒಪ್ಕೊಂಡು ಮಕ್ಕಳು ಕೂದಲೆಲ್ಲ ಬೆಳ್ಳ ಕಣಿ. ನೀವು ಹೇಳ್ತೀರಿ ಕಾಲ, ನಾವೇ ಎಂತ ಮಾಡೋಕ್ಕಾಗ್ತಿಲ್ಲ. ಕಾಲಕ್ಕೆ ತಕ್ಕಂತೆ ಕೋಲ ಕಟ್ಕೊಂತಾರಲ್ಲ ಹಾಗೆ ಅದಕ್ಕೆ ಎಂಥರ ವ್ಯವಸ್ಥೆ ಮಾಡ್ಕಣ್ಕ. ಇದೊಂದು ಬೆಸ್ಟ್ ಕಣಿ. ನೀವು ಬೇಕಾದ್ರೆ ಮಾಡಿ. ಚೂರೇ ಕೂದಲು ಹಣ್ಣು ಅದ್ದಿದ್ರೆ ಈ 35-45 ಒಳಗಿನವರಿಗೆಲ್ಲ 4 ಕೂದಲು ಅಷ್ಟೇ ಬೆಳಗ್ಗೆ ಇರುತ್ತಲ್ಲ. ಒಂದು ಕಾಡಿಗೆ ತಂದು ಇಟ್ಕಣಿ ಕಣಿ. ಚೂರಲ್ಲೇ ಉದ್ದಕ್ಕೆ ಹಚ್ಕೊಂಡ್ರೆ ಸಹ ಎಲ್ಲರೂ ಹೋಗೋಷ್ಟೊತ್ತಿಗೆ. ಹಿಂಗಿದೆ ಹಿಂಗಿನ ಒಂದೊಂದು ಐಡಿಯಾ ನಾನು ಮಾಡ್ಕೊಂಡು ಈಗ ನಂದು ಆತಿಲ್ಲ ಹಂಗೆ ಅನ್ಕೊಂಡು ಈಗ ಪೂರ ಬೆಳಗೈತೆ ಕೂದಲು. ಹೌದು, ಮೊದರಂಗಿ ಗಿಡ ಇಟ್ಕೊಂಡ್ರೆ ಬೆಸ್ಟ್ ಕಣಿ. ಸಿಟಿಯಲ್ಲಿ ಬರೆಲ್ಲ ಗಿಡ ಎಲ್ಲ ನೆಟ್ಕೊಂಬಕ್ಕಾಗ್ತಿಲ್ಲ. ಆರು ಮೊದರಂಗಿ ಹುಡಿ ಕಲಿಸಿ ಹಾಯ್ಕೊಂಡು ಮತ್ತೆಂತ ಮಾಡೋದಲ್ದ. ಆಯ್ತು ಹಂಗಾರೆ ನಾವು ಸಂಕ್ರಾಂತಿ 5 ಮನೆಗೆ ಹೋಪ ಅನ್ಕೊಂಡಿತ್ತು. ನಿಮ್ಮಲ್ಲೆಲ್ಲ ಸಂಕ್ರಾಂತಿ ಜೋರ? ಪ್ರತಿ ತಿಂಗಳ ಸಂಕ್ರಾಂತಿ ಮಾಡ್ತೀರಿಯಾ ಅಥವಾ ಹೆಂಗೆ ಹೇಳಿನಿ ಅಕ್ಕ ನಮಗೆ? ಆಯ್ತು ನಾವೇ ಬೇಗ ಹಂಗೆ ಅನ್ಕೊಂಡು ನಿಂತ್ಕೊಂಡು ಹೋಯ್ಬತ್ತು ಹಂಗಾರೆ.